ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇತವಾರ್ತೆ ದೇವರ ದೇಶದ 451 ಡಿಸಿಸಿ ಬ್ಯಾಂಕ್ಲೆಡ್ ದಕ್ಷಿಣ ಕನ್ನಡ ಜಿಲ್ಲೆದ ಬ್ಯಾಂಕ್ ಸಹಕಾರಿ ಸಂಘಲು ಯೋಜನೆ ಅನುಷ್ಠಾನಗು ಮಾದರಿಯಿಂದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ್ ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ದ ನೆಲೆಟ್ ಸಹಕಾರ ಸಪ್ತಾಹ ಸಂಭ್ರಮ ಉದಿಪನ ಮಲ್ತದ 6 ಪಾತಿರಿಯರ್ ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ದ ನೆಲೆಟ್ ಸಹಕಾರ ಸಪ್ತಾಹ ಸಂಭ್ರಮ ಕಾರ್ಯಕ್ರಮ ಸೊಸೈಟಿದ ಕಲ್ಪವೃಕ್ಷ ಸಭಾಭವನ ನಡತೊಂದಿತ್ತದ ಶುಕ್ರವಾರ ಉದಿಪನಲ್ಲಿಸ ನಡೆತಂಡ ಸೊಸೈಟಿದ ವಿಶೇಷ ಕರ್ತವ್ಯಾಧಿಕಾರಿ ಚಂದ್ರಶೇಖರ ಮೇತ್ಕೊಂದು ಸುರುತ್ತ ಪಾತೆರ ಪಂಡ್ಯರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಕ ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಲದ ಗುರುಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಹಕಾರ ಸಪ್ತ ಸಂಭ್ರಮ ಉದಿಪನ ಮಲ್ತದ ಸಹಕಾರಿ ಹೊಸ ಯೋಜನೆ ಋಣ ಪರಿಹಾರ ನಿಧಿಗೆ ಚಾಲನೆ ಕುರಿಯರ ರಾಜೇಂದ್ರ ಕುಮಾರ್ ಪಾತಿರ್ದ ದೇಶದ 451 ಡಿಸಿಸಿ ಬ್ಯಾಂಕ್ಲೆಡ್ ಜಿಲ್ಲೆದ ಬ್ಯಾಂಕ್ ಬಕ ಸಹಕಾರ ಸಂಘಲು ಮಾದರಿ ಆದುಂಡು ಜಿಲ್ಲೆದ ಜನಕ್ಲನ ಸಾಲ ಎಡ್ಡೆ ಪಿರಕಟ್ಟುನ ಠೇವಣಿ ಸಂಸ್ಕೃತಿ ಒಂದಕ್ಕೆ ಕಾರಣ ಅಂದು ನಬಾರ್ಡ್ ಅಧಿಕಾರಿಲೆ ಪುಗಾರ್ದಿರ ಉಲೈನ ಸಹಕಾರಿ ಕ್ಷೇತ್ರಗೂ ಸರಿಯಾದ ಮೂಡಬಿದ್ರೆ ಸೊಸೈಟಿ ಸದಸ್ಯರಿಗೆ ಬೇತೆ ಬೇತೆ ಯೋಜನೆ ತಯಾರು ಮಲ್ತದ ಸಮರ್ಥಾದ ಅನುಷ್ಠಾನ ಮಲ್ಪನವು ಸಹಕಾರಿ ಕ್ಷೇತ್ರಡೆ ಮಾದರಿಯಿಂದ ಪಂಡ್ಯರ. ಮೊನ್ನೆ ನಬಾರ್ಡ್ನ ಅಧಿಕಾರಿ ಬಂದಿದ್ರು. ಅವ್ರು ಹೇಳಿದರು, ದೇಶದಲ್ಲಿ 451 ಡಿಸಿ ಬ್ಯಾಂಕ್ಗಳಿದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಸಂಘಗಳಷ್ಟು ಉತ್ತಮ ಜಿಲ್ಲೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಇದು ನಮ್ಮ ಜಿಲ್ಲೆಯ ಒಂದು ಕಲ್ಚರನ್ನು ತೋರಿಸ್ಕೊಡ್ತದೆ. ಮೈಸೂರು ಕ್ಯಾಥಲಿಕ್ ಧರ್ಮ ಪ್ರಾಂತ್ಯದ ಗುರುಕಾರ್ಯರ ಫ್ರಾನ್ಸಿಸ್ ಸೆರಾವೋ ಆಶೀರ್ವಚನ ಕುರಿಯರ. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿಯು ತನ್ನ 109 ವರ್ಷಗಳನ್ನು ವಸಂತಗಳನ್ನು ಸಾಧನೆಯನ್ನು ಸಾಧಿಸಿ 110ನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. 110 ವರ್ಷಕ್ಕೆ ತನ್ನ ಹೆಜ್ಜೆಗಳನ್ನು ಇಡ್ತಾ ಇದೆ ಈ ಸಂಸ್ಥೆ. ಇದು ಗಟ್ಟಿಯಾಗಿ ನಿಂತುಕೊಂಡಿದೆ. 109 ವರ್ಷಗಳು, ಇನ್ನೂ 200 ವರ್ಷಗಳು, 300 ವರ್ಷಗಳು, 500 ವರ್ಷಗಳು ಖಂಡಿತವಾಗಿಯೂ ಎದ್ದು ನಿಂತುತ್ತೇ ಎಂಬಂತ ಭಾವನೆ ನಮ್ಮದಾಗಿದೆ. ಬೆದ್ರಾ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಗುರುಕಾರ್ಯರ ಎಂ ಬಾಹುಬಲಿ ಪ್ರಸಾದ್ ಗುರುಕಾರ್ಮಿಡ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬೊಕ ಬಿನ್ಯರ್ ಸೊಸೈಟಿದ ಹಿರಿಯ ನಿರ್ದೇಶಕರ ಎಂ ಜಾರ್ಜ್ ಮೋನಿಸ್ರೆಗ್ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ ಕೊರತು ಮರ್ಯಾದೆ ಮಲ್ತೆರ. ಸಹಕಾರಿ ಶಿಕ್ಷಣ ನಿಧಿಗೆ 11 ಲಕ್ಷ ರೂಪಾಯಿ, ಶಿರ್ತಾಡಿ ಕೃಷಿ ಪತ್ತಿನ ಸಂಘಗೂ 1 ಲಕ್ಷ ರೂಪಾಯಿ ದೇಣಿಗೆ ಬೊಕ ಕಲ್ಪವೃಕ್ಷ ಆರೋಗ್ಯ ಕಾರ್ಡ್ ಫಲದೆ ತೊನ್ನಕ್ಲೆಗ್ ಚೆಕ್ಕಿಲನ್ನು ಪಟ್ಟಿಯರ. ಬೆದ್ರದ ಕೊರ್ಪುಸ್ ಕ್ರಿಸ್ತಿ ಇಂಗ್ರೇಜಿ ಧರ್ಮಗುರು ಒನಿಲ್ ಡಿಸೋಜಾ, ದುಂಬುದ ಮಂತ್ರಿ ಎಂಸಿಎಸ್ ಬ್ಯಾಂಕ್ ನಿರ್ದೇಶಕರ ಅಭಯ ಚಂದ್ರ ಜೈನ್, ಶಿರ್ತಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗುರುಕಾರ್ಯರ ಎಸ್ ಪ್ರವೀಣ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘೋಲನ ಒತ್ತು ನಿಬಂಧಕರ ಡಾಕ್ಟರ್ ಎಚ್.ಎನ್. ರಮೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರ ಶಶಿಕುಮಾರ ರೈ ಬಾಲ್ಯೊಟ್ಟು ಬಿನ್ಯರಾದ ಪಾಲ್ದೊಂಡ್ಯರ. ಸಿ.ಎಚ್. ಕಪೂರ್ ಸೇರಿದಂಚ ನಿರ್ದೇಶಕರ ಕಾರ್ಯಕ್ರಮ ಇಟ್ಟಾರ. ಚೇತನ ರಾಜೇಂದ್ರ ಹೆಗ್ಡೆ ಕಾರ್ಯಕ್ರಮ ಸುಧಾರ್ತಿರ. ಆಳ್ವಾಸ್ ದೀಮ್ ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರದ ಕಲ್ಪನಾ ಕಲಾವಿದರೆಡ್ದು ಸಿಂಧೂರ ಸಂಗ್ರಾಮ ಯಕ್ಷಗಾನ ಶ್ರೀಶ ಪ್ರಭು ಬೆದ್ರಾಮಿರೆಡ್ದು ಸ್ಯಾಕ್ಸಫೋನ್ ಕಾರ್ಯಕ್ರಮ ಮೂಡ್ದು ಬರ್ತಂಡು. ಬಿಸಿ ರೋಡ್ ಸರ್ಕಲ್ಡ್ ಶನಿವಾರ ಪುಲ್ಲೆಕಾಂಡ ಕಾರ್ ಅಪಘಾತ ಆದ 3 ಜೀವಕಳೆ ಒಂದು 6 ಜನಕ್ಕೆ ಪೆಟ್ಟಾಯಿನ ಬೇಜಾರ್ದ ಸಂಗತಿ ನಡೆತದಂಡ ಮೊಕ್ಲು ಬೆಂಗಳೂರದ್ದು ಒಡಿಪು ಶ್ರೀಕೃಷ್ಣ ಮಠಕ್ಕೂ ಪೊಯರೆ ಬೈದರಂದು ತೆರೆದು ಬೈದಂಡ. ಬಿಸಿ ರೋಡ್ ಶನಿವಾರ ಕಾಂಡ ನಡೆದಿನ ಕಾರ್ ಅಪಘಾತೋಡು 3 ತೀರ್ದೆರ 6 ಜನಕ್ಕೆ ಪೆಟ್ಟಾತಂಡ ಬೆಂಗಳೂರದ 54 ವರ್ಷ ಪ್ರಾಯದ ರವಿ, 74 ವರ್ಷ ಪ್ರಾಯದ ನಂಜಮ್ಮ ಬೊಕ್ಕ 23 ವರ್ಷ ಪ್ರಾಯದ ರಮ್ಯಾ ಪನ್ಪನ 3 ಜೀವ ಪೋತುಂಡು. ಕೀರ್ತಿ, ಸುಶೀಲಾ, ಬಿಂದು ಬೊಕ ಪ್ರಶಾಂತ್ ಪನ್ಪನ 4 ಜೋರ್ದ ಪೆಟ್ಟಾದಿತ್ತದ ಅಕ್ಲೆನ ಐಸಿಯುಡು ಪಾಡ್ದಂಡ. ಡ್ರೈವರ್ ಸುಬ್ರಹ್ಮಣ್ಯ ಬೊಕ ಕಿರಣ್ ಪನ್ಪನ 2 ಚೂರು ಪೆಟ್ಟಾತಂಡ. ಬೆಂಗಳೂರು ಇನೋವಾ ಕಾರ್ಡ್ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಪೊಯರೆ ಬೈದರಂದ ತೆರೆದು ಬೈದಂಡ. ಈ ವರ್ಮ ಜನಟು ರಮ್ಯಾ ಪೊಲೀಸ್ ಅಧಿಕಾರಿನ ಬಿಡಿದಿಂದ ಪನ್ಪನ ಬಗೆಟ್ ಸ್ಪಷ್ಟವಾಯಿನ ಮಾಹಿತಿ ತೆರೆದು ಬೈದಜಿ. ಪುಲ್ಯಕಾಂಡ 4:40 ಪೊರ್ತುಡು ಬೆಂಗಳೂರದು ಬರೊಂದಿತ್ತಿನ ಕಾರ್ ಬಿಸಿ ರೋಡ್ದ NG ಸರ್ಕಲ್ಗೂ ಗುದ್ದುದುಂಡು.
ಗುದ್ದಿನ ರಭಸುಗು ಕಾರಿಡಿ ಪುಡಿಯಾತಂಡು ಒರಿ ಜಾಗೆಡೆ ತಿಳಿದು ಇರುವೆರು ಆಸ್ಪತ್ರೆಡು ಕರೆದು ಪೋತೆರು. ಅವೈಜ್ಞಾನಿಕ ಮಾದರಿದ ಸರ್ಕಲ್ ಗಾಡಿ ಗುದ್ದಿರ ಕಾರಣ ಅಂದು ಆರೋಪ ಸಾರ್ವಜನಿಕ ವಲಯದ್ದು ಕೇಂದ್ರ ಬೈದಂಡು. BC ರೋಡ್ ಅಡ್ಡಹೊಳೆ ರಾಷ್ಟ್ರೀಯ ರಾಜಮಾರ್ಗ ಕಾಮಗಾರಿ ಪೊರ್ತುಡು ಕಟ್ಟಿದಿನ ಹೊಸ ಸರ್ಕಲ್ಗೆ ಸುರುತ್ತ ಪ್ರಾಣ ಬಲಿ ಆತಂಡು. ಟ್ರಾಫಿಕ್ SI ಸುತೀಶ್ ಬೊಕ್ಕ ಬಂಟ್ವಾಳ ಟ್ರಾಫಿಕ್ ಪೊಲೀಸರು ಜಾಗಿಗೆ ಬತ್ತದು ಕೇಸ್ ತೆತ್ತೊಂದೆರು. ಅಪ್ಪೆ ಹೊಸ ಮೊಬೈಲ್ ಕೊರ್ಪಾದು ಜರನ್ ಪನ್ಪನ ಕಾರಣಗೂ ಸುಮಂತ್ ನಂದಳಿಕೆ ಪನ್ಪನ 14 ವರ್ಷ ಪ್ರಾಯದ ಆಣ್ ಜೀವದೆತ್ತೊನ್ನ ಬೇಜಾರದ ಸಂಗತಿ ಕಾರ್ಲಡ್ ನಡೆತದಂಡು. ಅಪ್ಪೆ ಹೊಸ ಮೊಬೈಲ್ ಕೊರ್ಪಾದ ಪನ್ಪನ ಕಾರಣಗೂ ಸುಮಂತ್ ನಂದಲಿಕೆ ಪನ್ಪನ 14 ವರ್ಷ ಪ್ರಾಯದ ಆಣ್ ಜೀವದ ತನ್ನ ಬೇಜಾರ್ದ ಸಂಗತಿ ಕಾರ್ಲಾಡ್ ನಡೆತದಂಡು. ಸುಮಂತ್ 11ನೇ ಕ್ಲಾಸ್ಡ್ ಕಲ್ತೊಂದಿತ್ತೆ ಮೊಬೈಲ್ ಹಾಳದೈನ ರಿಪೇರಿಗೆ ಕೊಡ್ದಿತ್ತೇರು. ಹೊಸ ಮೊಬೈಲ್ ಬೋಡೊಂದು ಅಮ್ಮಡ ಹಠ ಪತ್ತದೆ. ಹೊಸ ಮೊಬೈಲ್ ದೆತ್ತು ಕೊರ್ಪೆಂದ ಅಮ್ಮ ಭರವಸೆ ಕೊಡ್ತೇರು. ಎಂದಿರ್ದು ಸಮಾಧಾನ ಆವಂದೆ ಸುಮಂತ್ ನೀರು ಒಂತುದಿತ್ತಿನ ಕಲ್ಲದ ಕೋರಿಗಲಾಗಿದ್ದು ಜೀವದೆತ್ತೊಂದೆ. ಸುಮಂತ್ ಒರಿ ಮಗೆ ಮೊಬೈಲ್ದ ಆಸೆಗೆ ಪ್ರಾಣ ಕಳೆವೊಂದು ಇಲ್ಲಲ್ದಕ್ಕಿನ ಬುಲಿಪುಗೂ ಕಾರಣ ಆದುಪೋತೆ. ದೇಶದ ಕರೆಂಟ್ ಉದ್ಯಮ ಯಾಂತ್ರೀಕರಣದ ಕೊರತೆ ಎದುರಿಸಾವುದುಂಡೊಂದು ಕೇಂದ್ರ ಇಲ್ಯಬಕ ನಡು ಉದ್ಯಮಬಕ ಕಾರ್ಮಿಕ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರ ಕುಡ್ಲಡ್ ಕರ್ನಾಟಕ ಗೋಡಂಬಿ ತಯಾರಕರ್ನ ಸಂಘದ ಕಾಜು ಶತಮಾನೋತ್ಸವ ಸಮ್ಮೇಳನ ಉದಿಪನ ಮಲ್ತದ 6 ಪಾತಿರಿಯರು. ಕರ್ನಾಟಕ ಗೋಡಂಬಿ ತಯಾರಕರ್ನ ಸಂಘ KCMAದ ನಿಲೆಟ್ ಕಾಜು ಶತಮಾನೋತ್ಸವ ಸಮ್ಮೇಳನ 2025 ಕುಡ್ಲದ ಡಾಕ್ಟರ್ TMA ಪೈ ಹಾಲ್ಡ್ ನಡತೊಂದಿತ್ತದ ಶುಕ್ರಾರ ಉದಿಪನಲ್ಲಿ ನಡೆತಂಡು. ಕೇಂದ್ರದ ಇಲ್ಯಬಕ ನಡು ಉದ್ಯಮ ಬಕ ಕಾರ್ಮಿಕ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಕಾಜು ಶತಮಾನೋತ್ಸವ ಉದಿಪನ ಮಲ್ತೆರು. ದೇಶದ ಕರೆಂಟ್ ಉದ್ಯಮ ಯಾಂತ್ರೀಕರಣದ ಕೊರತೆ ಎದುರಿಸಾವುದುಂಡು. ವಿಯೆಟ್ನಾಂ 85% ಯಾಂತ್ರೀಕರಣ ವ್ಯವಸ್ಥೆ ಹೊಂದಿದಿತ್ತದ ಸಂಸ್ಕರಣೆ ಕಾರ್ಯನು ಸುಲಭ ಮಲ್ತದಂಡು. ನಮ್ಮ ತಂತ್ರಜ್ಞಾನ ಸುಧಾರ್ತದ ಉದ್ಯಮದ ಭವಿಷ್ಯಗಾದ ಯಾಂತ್ರೀಕರಣದ ಕೊರತೆ ಪರಿಹಾರ ಮಲ್ಪನ ಅಗತ್ಯ ಅಂದು ಪಂಡೆರು. ಪೇಜಾವರ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ದಿಂಜ ಸಂಖ್ಯೆಡ್ ಪುಂಜನಕ್ಲು ಕರೆಂಟ್ ಉದ್ಯಮದ್ದು ಆರೋಗ್ಯವೈನ ಬದುಕು ಕಟ್ಟೊಂದುಲ್ಲೇರು. ಈ ಉದ್ಯಮ ನಾಡ್ದ ಬದುಕಿಗೆ ಆಧಾರ ಅವಡಂದು ಪಂಡೆರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ಅಂತಾರಾಷ್ಟ್ರೀಯ ನಟ್ ಕೌನ್ಸಿಲ್ ಗುರ್ಕಾರ್ಯರು ಅಶೋಕ ಕ್ರಿಷನ್, ETG ಗ್ರೂಪ್ ಕಾರ್ಯತ್ವನ ನಿರ್ದೇಶಕರು ವಾಸ್ತವ ಬಾರ್ಕೂರು, ಓಲಂ ಇಂಟರ್ನ್ಯಾಷನಲ್ ದುಂಬುದ ಒತ್ತು ಗುರ್ಕಾರ್ಯರು ರೆಬೆ ಗೌಡ್ರಿಯನ್, ಶಾಸಕರನ್ನ ವೇದವ್ಯಾಸ ಕಾಮತ್, ಭಾಗೀರಥಿ ಮುರುಲ್ಯ, ಕಿರಣ್ ಕುಮಾರ್ ಕುಡ್ಗಿ, KCMA ಗುರ್ಕಾರ್ಯರು AK ರಾವ್, AIC ಗುರ್ಕಾರ್ಯರು ಬೋಳಾ ರಾಹುಲ್ ಕಾಮತ್, ಕಾಜು ಶತಮಾನೋತ್ಸವ ಸಮ್ಮೇಳನ ಸಂಯೋಜಕರು ಕಲ್ಬಾವಿ ಪ್ರಕಾಶ್ ರಾವ್, KCMA ಒತ್ತು ಗುರ್ಕಾರ್ಯರು ತುಕಾರಾಮ ಪ್ರಭು, ಪಣವು ಗುರ್ಕಾರ್ಯರು ಗಣೇಶ್ ಕಾಮತ್, ಕಾರ್ಯಂತರ ಅಮಿತ್ ಪೈ, ಶ್ವೇತಾ ಕಾಮತ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ನಮ್ಮ ದೇಶಕ್ಕೆ ಅರೌಂಡ್ 4 ಲಕ್ಷ ಟನ್ ಕ್ಯಾಶು ನಟ್ ಬೇಕು. ನಮ್ಮ ಬೇಕರೀಸ್, ಸ್ವೀಟ್ಸ್, ಐಸ್ ಕ್ರೀಮ್ ಬೇರೆ ಬೇರೆ ತಯಾರಿಕೆಗಾಗಿ ಅಥವಾ ಕ್ಯಾಶುವನ್ನು ಡೈರೆಕ್ಟ್ ತಿನ್ನೋದಕ್ಕಾಗಿ ಅರೌಂಡ್ 4 ಲಕ್ಷ ಟನ್ ಬೇಕು. ನಮ್ಮ ದೇಶದಲ್ಲಿ ರಾಕ್ ಕ್ಯಾಶು ಬೆಳೆಯುವಂಥದ್ದೇ ಅಷ್ಟೇ. ನಮ್ಮ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ವಿ ನೀಡ್ ಅರೌಂಡ್ 17 lakh million metric ton. Around 17, 18, sometime to even 20 lakh plus. Andre huge foreign exchange, import cost, the taxes, many things is related to this. And in India, we are growing little bit like around 4 lakh ton. That also very low quality. And also, ಒಂದು ಎಕರೆಗೆ ನಾವು ಎಷ್ಟು ಬೆಳಿಬೋದು? ನನಗೆ ಅನ್ಸುತ್ತೆ ವಿಯೆಟ್ನಾಂ ಈಸ್ ಗ್ರೋಯಿಂಗ್ ಅರೌಂಡ್ 1,200-300 kgs per hectare and we are growing only 674 kgs per hectare. ನಮ್ಮ ಬೆಳೆಯುವಂಥದ್ದು ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಹೆಕ್ಟೇರ್ಸು. ನಾವು ಹೆಚ್ಚು ಮಾಡಬೇಕು ಅಂತ ಯೋಚನೆ ಇದೆ, ಆದರೆ ಎವ್ರಿ ಇಯರ್ಸ್ ಇಸ್ ಡಿಕ್ಲೈನಿಂಗ್ ಬಿಕಾಸ್ ಆಫ್ ಬೇರೆ ಬೇರೆ ರೋಗಗಳ ಕಾರಣಕ್ಕಾಗಿ ಮರಗಳು ಸಾಯ್ತಾ ಇದ್ದಾವೆ. ಹೊಸ ವೆರೈಟಿಯನ್ನು ಬೆಳೆಯೋದಕ್ಕೆ ರೈತರಿಗೆ ಧೈರ್ಯ ಇಲ್ಲ. ಆ್ಯಂಡ್ ವಿ ಆರ್ ಫೇಸಿಂಗ್ ಕ್ಲೈಮೇಟ್ ಚೇಂಜ್. ಈ ಕಾರಣಕ್ಕಾಗಿ ನಮ್ಮ ಈಲ್ಡ್ ಕೂಡ ಕಡಿಮೆ ಆಗ್ತಾ ಇದೆ. ಹೆಚ್ಚು ರೈತರು ಬೆಳೆಯೋದಕ್ಕೆ ಕೂಡ ಯೋಚನೆ ಮಾಡ್ತೀವಿ. ಇವತ್ತು ಕ್ಯಾಶು ಬೋರ್ಡ್ ಇದೆ, ರಿಸರ್ಚ್ ಸೆಂಟರ್ ಇದೆ, ನಮ್ಮ ಪುತ್ತೂರಲ್ಲೇ ಇದೆ. ಅವರಿಗೆ ಭಾರತ ಸರ್ಕಾರ ಪದೇ ಪದೇ ವಿ ಆರ್ ಎನ್ಕರೇಜಿಂಗ್ ಟು ದೆಮ್ ಟು ಗೋ ಫಾರ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಹೈ ಈಲ್ಡಿಂಗ್ ವೆರೈಟೀಸ್, ಹೈ ಡೆನ್ಸಿಟಿ ವೆರೈಟೀಸ್, ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್.
ಈ ರೀತಿ ಬೇರೆ ಬೇರೆದನ್ನು ನಾವು ನಮ್ಮ ರೈತರಿಗೆ ಅಂದರೆ ನಿಮ್ಮ ಇಂಪೋರ್ಟನ್ನು ಕಡಿಮೆ ಮಾಡಬೇಕು. ಯಾರು ಟ್ರೇಡರ್ಸ್ ಇಲ್ಲಿ ಸೇರಿದ್ದೀರಿ, ಇಂಪೋರ್ಟ್ ಈಸಿ ಇಲ್ಲ. 100 ವರ್ಷಗಳ ಈ ಸಾಧನೆ ಸಣ್ಣದ್ದಲ್ಲ. ಒಂದು ಕಾಲಕ್ಕೆ ನಮ್ಮಲ್ಲಿ ಮನೆಯಲ್ಲಿ ಹೆಂಗಸರಿಗೆ ಬದುಕಿನ ಉದ್ಯೋಗ ಅಂತಂದ್ರೆ ಕೃಷಿಯನ್ನು ಬಿಟ್ಟ ಬಳಿಕ ಬೀಡಿ ಉದ್ಯಮ ಇತ್ತು. ಆದರೆ ಅದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಲೇಬಲ್ ಹಚ್ಚಿರ್ತೇವೆ. ಆದರೆ ಇವತ್ತು ಮನೆಯಲ್ಲಿ ಅನೇಕರಿಗೆ, ವಿಶೇಷವಾಗಿ ಹೆಂಗಳೆಯರಿಗೆ ಬದುಕಿಗೆ ಆಧಾರವಾಗಿರುವಂಥದ್ದು ಈ ಗೋಡಂಬಿ ಉದ್ಯಮ. ಇದು ಯಾರ ಆರೋಗ್ಯಕ್ಕೂ ಹಾನಿಕರ ಅಲ್ಲ, ಆರೋಗ್ಯಕ್ಕೆ ಇನ್ನಷ್ಟು ಪುಷ್ಟಿಕರವಾಗಿರುವಂತಹದ್ದು. ಒಂದು ಕಾಲಕ್ಕೆ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ಬಂದವರನ್ನು ಗೌರವಿಸಲಿಕ್ಕೆ ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ ಅಡಿಕೆ ಇಡ್ತಾ ಇದ್ದರೆ, ಇವತ್ತು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ಒಂದು ತಟ್ಟೆಯಲ್ಲಿ 4 ಹುರಿದ ಗೋಡಂಬಿಗಳನ್ನು ಇಡುವಂತಹ, ಇಟ್ಟು ಅತಿಥಿಗಳನ್ನು ಗೌರವಿಸುವಂತಹ ಪದ್ಧತಿಯಷ್ಟು ಇದು ಬೆಳೆದಿದೆ ಅಂತಂದರೆ ಆ ಗೋಡಂಬಿ ಉದ್ಯಮಕ್ಕೆ ಸಮಾಜ ಕೊಟ್ಟಿರೋ ಗೌರವವನ್ನು ನಾವು ಗುರುತಿಸಬೇಕು. ಬೆದ್ರದ ಜಯ ವಿಜಯ ಜೋಡುಕೆರೆ ಕಂಬಳ ಸಮಿತಿದ ನೆಲೆಟ್ 14ನೇ ವರ್ಷದ ಪಣಪಿಲ ರಾತ್ರಿ ಬುಲ್ಪುದ ಜಯ ವಿಜಯ ಜೋಡುಕೆರೆ ಕಂಬಳ ಶನಿವಾರ ಕಾಂಡೆ ಉದಿಪನಾಂಡ್. ಬಿದ್ರದ ಜಯ ವಿಜಯ ಜೋಡುಕೆರೆ ಕಂಬಳ ಸಮಿತಿದ ನೆಲೆಟ್ 14ನೇ ವರ್ಷದ ಪಣಪಿಲ ರಾತ್ರಿ ಬುಲ್ಪುದ ಜಯ ವಿಜಯ ಜೋಡುಕೆರೆ ಕಂಬಳ ಶನಿವಾರ ಕಾಂಡೆ ಶುರುವಾತಂಡ ಅಸ್ತ್ರಾ ಗ್ರೂಪ್ ಯಜಮಾನರ ಲಂಚುಲಾಲ್ KS ಜತೆ ಸಿರಿಗೆಡ್ ನಡೆದೊಂದು ಪುನಃ ಈ ಕಂಬಳ ಈ ಸಾಲದ ಸುರುತ್ತ ಕಂಬಳ ದುಂಡು ಕಾಂಡೆ 8:30 ಗಂಟೆಗೆ ಕಂಬಳದ ಕರೆಟ್ ದೈವ ದೇವರನ್ನ ಪ್ರಾರ್ಥನೆ ಮಾಡ್ತದ ಪಣಪಿಲ ಜಯ ವಿಜಯ ಜೋಡುಕೆರೆ ಕಂಬಳ ಉದಿಪನಾಂಡ್. ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಶಾಸಕರಾಯನ ಉಮಾನಾಥ ಕೋಟ್ಯಾನ್, ಗುರ್ಕಾರ್ಯರು ಯುವರಾಜ ಜೈನ್, ಕಾರ್ಯ ಗುರ್ಕಾರ್ಯರು ಸುಭಾಷ್ ಚಂದ್ರ ಚೌಟ, ಪ್ರಧಾನ ಕಾರ್ಯಂತರ K ಅಶ್ವಥ್ ಇಂಚ ಸಮಿತಿದ ಪದಾಧಿಕಾರುలు ಬಿನ್ನೇರು ಈ ಪಡ್ಪಡಿತ್ತಾರೆ. ದೇಜಪ್ಪ ಪೂಜಾರಿ ಬುಲಾಯಿ ನಿಂಪದ ಚಾವಡಿಡ್ ಉದಿಪನಲೇಸ್ ನಡೆತಂಡ ಶಾಸಕರು ಉಮಾನಾಥ ಕೋಟ್ಯಾನ್ ತೊಡರ ಪುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದ ಇಡ್ಡೆಪ್ಪು ಬೇಕೇರ. ಅಸ್ತ್ರ ಗ್ರೂಪ್ದ ಲಂಚುಲಾಲ್ KS, ಪಣಪಿಲ ಅರಂತಲ್ದ ವಿಮಲ್ ಕುಮಾರ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಹೇಮಾ KK ಪೂಜಾರಿ, ಕಂಬಳ ಸಮಿತಿದ ವಿದ್ವಾಂಸರು ಗುಣಪಾಲ ಕಡಂಬ, ಪ್ರವೀಣ್ ಭಟ್ ಕಾನಂಗಿ, ಸತೀಶ್ ಚಂದ್ರ ಸಾಲಿಯನ್, ರಂಜಿತ್ ಪೂಜಾರಿ ಉದಿಪನಾಲೇಸ್ ಇಟ್ಟಿರು. ಕರಿನ 15 ವರ್ಷದಿಂದ ಈ ಭಾಗಡು ಯುವರಾಜ್ಯರೇ ಬೊಕ್ಕ ಈ ಊರ್ದ ಜವನಿಯರನ್ನು ಕಟ್ಟೊಂದು ಬಾರಿ ಒಂಜಿ ಶಿಸ್ತಡ್ ಆತೆ ವೈಭವಡು ಒಂಜಿ ಕಂಬಳ ನಡಪ ಒಂದು ಬರೊಂದಿತ್ತೇರು. ಬಹುಶಃ ಯುವರಾಜ್ಯರು ನೆಲದ ಕೈತಲೆತ್ತಿನಂಚಿನ ಈ ಒಂಜಿ ಕಂಬಳದ ಕರೆ ಮಿತ್ತು ಮಾರ್ಗದ ಬರಿಕ್ ಕರಿನ ಒಂಜಿ 4-5 ವರ್ಷ ದುಂಬಿಡೆಗೆ ಬೈದನಂದಿ ನಾನು ಎನ್ನುವೆ. ಬಾರಿ ಶೋಕದ ವ್ಯವಸ್ಥಿತವಾಯಿನಂಚಿನ ಒಂಜಿ ಕರೆಟ್ ಇನಿ ಈ ಕಂಬಳ ಆಯೋಜನೆ ಒಂದುಂಡು. ಬಹುಶಃ ಇನ್ನು ಏತ್ತು ಹೊರತಾಪಣೊಂದು ಗೊತ್ತಿದೆ. ಯಾಕೆಂಡ ಏತು ಎರಲು ಬರ್ಪಂದು ನಿರೀಕ್ಷೆ ಮಲ್ಪೇರ ನಂಗೆ ಸಾಧ್ಯ ಇಜ್ಜಿ ಮುರಣಿ ಮೂಡುಬಿದ್ರಡು ಒಂಜಿ ಸ್ನೇಹ ಮಿಲನ ಎಂಕ್ಲ ಸುರೇಶ್ ಶೆಟ್ಟರ್ನ ಒಂಜಿ ಸ್ನೇಹ ಮಿಲನ ಕಾರ್ಯಕ್ರಮಡ್ಲ ಸುಮಾರು 140 ಜೊತೆ ಗಿಡಪ್ಪನ ಎರಲು ಬತ್ತದ ಆ ಕಾರ್ಯಕ್ರಮ ಸಾಧಾರಣ ಪುಲ್ಯ 5 ಗಂಟೆ ಮುಟ್ಟ ಆತನು ಅಂಚಾದ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆದ ಪ್ರಪ್ರಥಮ ಒಂಜಿ ನಮ್ಮ ಜಿಲ್ಲಾ ಕಂಬಳ ಸಮಿತಿ ನೊಂದಾಯಿನ ಅಂಚಿನ ಕಂಬಳ ಒಂದು ಸುರೂತ ಕಂಬಳ ಬಹುಶಃ ಎಲ್ಲಂಜಿ ಐತಾರ್ದ ಎಲ್ಲಂಜಿ ಶನಿವಾರದಾನಿ ಬಹುಶಃ ಸಿದ್ಧಕಟ್ಟೆದ ಕಂಬಳ ನಡಪೆರಂಡು ಅಂಚಾದು ಪ್ರಪ್ರಥಮವಾದ ನಡಪನಂಚಿನ ಈ ಕಂಬಳ ಒಬ್ಬೆ ಒಂಜಿ ವಿಘ್ನದಾಂತೆ ಮಾತೆರ್ನಲ ಸಹಕಾರುಡು ಮಾತೆರ್ನಲ ಆಶೀರ್ವಾದುಡು ದೇವರನ ಅನುಗ್ರಹಡು ಪೊರ್ಲುಡು ನಡಪಡು ಎಡ್ಡೆ ರೀತಿಯಲ್ಲಿ ನಡಪಡು ಪಣದಿಯಾನ ಎಡೀ ಮಾತ ದೈವ ದೇವರಡ ಕೈ ಮುಗಿದ ನಟ್ಟೊಂದು ಅಸ್ತ್ರ ಪಂಡಿನ ಒಂಜಿ ಸಂಸ್ಥೆನ ಆಪಲ ಪಂಪೆ ಒಂಜಿ ಮಂತ್ ದೀತ ಅಸ್ತ್ರ ಪಂಡ ಅವೇನು ಏರಿಗೆ ಯೂಸ್ ಮನ್ಪೇರ ಪುಂಡು ಅಕ್ಲೆಗೆ ಕರೆಕ್ಟ್ ಗೊತ್ತಿತ್ತಿನ ಅಕ್ಲೆಗೆ ಕರೆಕ್ಟ್ ಯೂಸ್ ಮಂತಂದಂಡ ಆಯ್ತು ಎಡ್ಡೆಡ್ಡೆ ಒಂಜಿ ಕಾರ್ಯಕ್ರಮ ಅವಡು ಒಯ್ಕಲ ನಮ್ಮೊಂಜಿ ಆಯ್ನಾತ್ ನಮ್ಮಡ್ದ ಆಪುಣ ಸಹಕಾರ ಯಾಪಲ ಒಯ್ ನಮ್ಮ ತುಳುನಾಡುಗೋಸ್ಕರ ಉಪ್ಪೆ ಪಂದ ಯಾಪಲ ಏನು ಪನೊಂದು ಉಪ್ಪೆ ಅಂತೂ ಮೂಲೊಂಜಿ ಬಾರಿ ಅದ್ದೂರಿಡ್ ಒಂಜಿ ಕಾರ್ಯಕ್ರಮ ನಮ್ಮ ಈ ಒಂಜಿ ಸಂಸ್ಥೆ ಮಂದ್ ದೀತರು. ಸೊ ಎನಿವೇ ಮಾತಾ ಈ ಒಂಜಿ ಟೀಮ್ಗಾವುಡು ಈ ಒಂಜಿ ಊರುಗಾಡು ಜನ ಈ ಕಂಬಳಗಾಡು ಆಲ್ ದ ಬೆಸ್ಟ್ ಪನೊಂದುಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ಏರು ಪ್ರಧಾನಿ ನರೇಂದ್ರ ಮೋದಿನ ದೂರೊಂದಿತ್ತರ ಅಕ್ಲೆ ಇತ್ತೆ ಮೋದಿನ ಪೊಗರೊಂದುಲ್ಲೆರಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರ್ ಬಿಹಾರಡು NDA ಕೂಟ ಗೆಂದಿನಲ್ಲಿ ಕುಡುಕುಡ್ಲದ BJP ಆಫೀಸ್ದ ಎದುರು ನಡಪಾಯಿನ ವಿಜಯೋತ್ಸವಡು ಪಾಲ್ದೆತ್ತೊನ್ನ ಪೊರ್ತುಡು ಆರು ಮಾಧ್ಯಮದ ಒಟ್ಟುಗು ಪಾತಿರಿಯರು. ಬಿಹಾರ ರಾಜ್ಯದ ಓಟು ಗೆಂಪುನ ಕಾರ್ಯ ಶುಕ್ರವಾರ ನಡೆದ ಸಮೀಕ್ಷೆ ವರದಿ ಕೊರ್ನಂಚಿನ NDA ಕೂಟ ಓಟುಡು ಗೆಂದಿನೇರ್ದ ಅವರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ BJP ಕಾರ್ಯಾಲಯದ ಬಿದೈ ಶುಕ್ರವಾರ ವಿಜಯೋತ್ಸವ ನಡಪಾಯರ. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ವಿಜಯೋತ್ಸವಡು ಪಾಲ್ದೆತ್ತೊಂದು ಸುದ್ದಿ ಮಾಧ್ಯಮದ ಪಾತಿಡ್ದು ಏರು ಪ್ರಧಾನಿ ನರೇಂದ್ರ ಮೋದಿಯರನ್ನು ದೂರ್ದಿತ್ತರ ಅಕುಲೇನಿ ಮೋದಿನು ಪುಗರೊಂದುಲ್ಲೆರು ಅಪ ಪ್ರಚಾರಗು ಜನಕ್ಲೆ ಸರಿಯಾಯಿನ ಉತ್ತರ ಕೊಡ್ತಿರಂದು ಪಂಡೆರ.
ಕಾಂಗ್ರೆಸ್ ಮಂತಿನ ಓಟು ಚೋರಿ ಆರೋಪ ಅರ್ಥ ಇಜ್ಜಾಂದಿನವು ರಾಹುಲ್ ಗಾಂಧಿ ಆರೋಪ ಮಲ್ತೊಂದೇ ಉಲ್ಲೇರು ಸುಳ್ಳು ಪಂಡದು ಬಲಿಪು ಪನ್ಪುನವೇ ಕಾಂಗ್ರೆಸ್ ತಕಲ್ನ ಅಭ್ಯಾಸಾದುಂಡೊಂದು ಶೋಭಾ ಕರಂದ್ಲಾಜೆ ಪಂಡೆರು ಸಾಲಮರೆತ ತಿಮ್ಮಕ್ಕಗೆ ಶ್ರದ್ಧಾಂಜಲಿ ಸಂದಾವೆಂದು ಪಣಿನ ಶೋಭಾ ಕರಂದ್ಲಾಜೆ ಕರುಂಬು ಗುಲೆಗಾರನ ಪರವಾದ ಬಿಜೆಪಿ ಸರ್ಕಾರ ಪೊಗ್ಲ ಉಂಡು ರೈತರಿಗೆ ನ್ಯಾಯ ತಿಕ್ಕರೆ ಕಾಂಗ್ರೆಸ್ ತಕಲು ಅಕ್ಲೆನ ಜವಾಬ್ದಾರಿ ತಗೊಂಡ ರೈತರು ಶಾಂತಿಗೆ ಬರ್ಪೆರಂದು ಪಂಡೆರು. ಇವತ್ತು ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ತಿಮ್ಮಕ್ಕ ಇವತ್ತು ಮಾಡಿದ್ದಾರೆ. ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೇನೆ ಶ್ರದ್ಧಾಂಜಲಿಯನ್ನು ಸಾಮಾನ್ಯ ಮಹಿಳೆ ಹೇಗೆ ದೇಶದ ಕೆಲಸದಲ್ಲಿ ಜೋಡಿಸಬಹುದು, ಪರಿಸರದ ಕೆಲಸದಲ್ಲಿ ಜೋಡಿಸಬಹುದು ಅನ್ನೋದನ್ನ ನಮ್ಮೆಲ್ಲರಿಗೂ ಕೂಡ ಅವರು ತೋರಿಸಿದ್ರು. ನಮ್ಮ ಸರ್ಕಾರ ಅವರಿಗೆ ಪದ್ಮ ಪ್ರಶಸ್ತಿಯನ್ನ ಕೊಡ್ತು. ಇವತ್ತು ಅವರ ಪ್ರೇರಣೆಯಿಂದ ಲಕ್ಷಾಂತರ ಜನ ಯುವಕರು ಗಿಡ ನೆಡುವುದನ್ನ, ಮರ ಬೆಳೆಸುವುದನ್ನ ಆರಂಭ ಮಾಡಿದ್ದಾರೆ. ಇದೇ ಅವರು ಕೊಟ್ಟಂತ ಪ್ರೇರಣೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಮನ ಪೂರ್ವಕ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದೆ. ಇವತ್ತು ಬಹಳ ಖುಷಿಯಾಗಿದೆ. ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ. ಯಾವ ಅಪಪ್ರಚಾರವನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು. ಕಳೆದ ಲೋಕಸಭಾ ಅಧಿವೇಶನವನ್ನ SIR ಕಾರಣಕ್ಕೆ ಸ್ಥಗಿತ ಮಾಡಿದ್ರು. ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ, ಹೋರಾಟವನ್ನ ಮಾಡಿದ್ರು. ಅದಕ್ಕೆ ತಕ್ಕದಾದಂತ ಉತ್ತರವನ್ನ ಬಿಹಾರದ ಜನತೆ ಕೊಟ್ಟಿದ್ದಾರೆ. ಹಿಂದೆ ಎಂದಿಗಿಂತ ದೊಡ್ಡ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ JDUಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ. ಬಹಳ ಖುಷಿಯಾಗಿದೆ. ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು, ನೀವು ಕಂಪ್ಲೇಂಟ್ ಕೊಡಿ, ನೀವು ಇದನ್ನ ದೃಢೀಕರಣ ಮಾಡಿ. ದೃಢೀಕರಣ ಮಾಡುವಂತದನ್ನ ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ? ಯಾಕೆ ಹೆದರಿಕೆ ನಿಮ್ಗೆ? ಯಾಕೆ ಭಯ ನಿಮ್ಗೆ? ಕೇವಲ ಹಿಟ್ ಅಂಡ್ ರನ್ ಮಾತ್ರ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾಡ್ತಾ ಇದ್ದಾರೆ, ವಿದೇಶದಲ್ಲೂ ಮಾಡ್ತಾ ಇದ್ದಾರೆ. ಹಿಟ್ ಮಾಡೋ ಓಡೋಗು, ಸುಳ್ಳು ಹೇಳುವಾಗ ಓಡೋಗು. ಇದು ರಾಹುಲ್ ಗಾಂಧಿ ಅವರು. ದೇಶದ ಜನ ಇದನ್ನು ಒಪ್ಪುವುದಿಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ SIR ನಡೆದಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೇಳಿದೆ. ನಿಮ್ದೇನಾದ್ರೂ ಕಂಪ್ಲೇಂಟ್ ಇದ್ರೆ ದರ್ಜಿ ಮಾಡಿ. 72ನೇ ವರ್ಷದ ಸಹಕಾರಿ ಸಪ್ತಾಹ ರಾಜ್ಯದೊರ್ಮೆಡ್ ನಡತೊಂದಿತ್ತದ ಕುಡ್ಲಡ ಐತಾರ ರಾಜ್ಯ ಮಟ್ಟದ ಕಾರ್ಯಕ್ರಮ ಕರಾವಳಿ ಉತ್ಸವ ಮೈದಾನ ನಡ್ಕೊಂಡು ಕುಡ್ಲದ SCDCC ಬ್ಯಾಂಕ್ ಕಾಂಡೆ 9 ಗಂಟೆಗೆ ಮೆರವಣಿಗೆ ನಡಪಾದ 10 ಗಂಟೆಗೆ ಕಾರ್ಯಕ್ರಮ ಶುರುವಾಪುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ನಡಪುನ ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ಸುದ್ದಿ ಕುಟೋಡು ಪಾತಿರ್ದು ಐತರದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕುರಿಯರ. ಶುಕ್ರವಾರ ಸಹಕಾರ ಮಂತ್ರಿ ಲುಬಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ರಾಜ್ಯದ ಸಹಕಾರ ಸಪ್ತಾಹ ಉದಿಪನ ಮಲ್ದೇರ 3ನೇ ದಿನದ ಕಾರ್ಯಕ್ರಮ ಅರ್ಥಪೂರ್ಣವಾದ ಗಡ್ತಡ್ ನಡಪಾವುಂಡು ಜಿಲ್ಲೆದ ಸಹಕಾರಿಲಿರ್ದ ಗ್ರಾಮೀಣ ಅಭಿವೃದ್ಧಿ ಬೊಕ ಪೊಂಜೋಲಿನ ಅಭಿವೃದ್ಧಿ ಆತಿನೆಡ್ದವರ ಮುಲ್ಪ ಕಾರ್ಯಕ್ರಮ ಮಲ್ಪರೆ ಒತ್ತೊಂದ ರಾಜ್ಯ ಮಾತ್ರ ಅತ್ತು ದೇಶ ಮಟ್ಟೋಡು ಜನಕ್ಲೆಗೆ ಮುಟ್ಟು ನಂಚ ಆಚರಣೆ ಮಲ್ತೊಂದು ಬೈದಾಂದು ಪಂಡ್ಯರ. ಸಭಾಲಿ ಸಡ್ದು ದುಮ್ಮು ನಡಪನ ಮೆರವಣಿಗೆಡ್ 45 ಸಹಕಾರಿ ಟ್ಯಾಬ್ಲೋ ಉಪ್ಪುಂಡು ಬೇತೆ ಬೇತೆ ಜನಪದ ನೆಲಕೆದ ಕೂಟ ಪಾಲ್ದೆತೊನುಂಡು ರಾಜ್ಯೋಡು ಸಹಕಾರ ರತ್ನ ಪ್ರಶಸ್ತಿ ಕೊರೊಂದುಲ್ಲೇರ ಎಂಕ್ಲು ಕರಿನ ವರ್ಷದಿಂಚ ಸಹಕಾರಿ ಮಾಣಿಕ್ಯ ಪ್ರಶಸ್ತಿ ಕೊರೊಂದುಲ್ಲ ರಡ್ಡು ಸಹಕಾರಿ ಸಂಸ್ಥೆ ಬೊಕ ಒಂಜಿ ಕ್ರೆಡಿಟ್ ಸಹಕಾರಿ ಸಂಸ್ಥೆ ಇಂಚ ಮೂಜಿ ಸಂಸ್ಥೆಲೆಗೆ ಕೊರಿಯರೆವುಲ್ಲ ಪೊಂಜೋಲಿನ ಸ್ವಾಸಯ ಸಂಘಲೇನು ಗುರ್ತ ಮಲ್ಪುವ
KMF ದಕ್ಲು ನಂದಿನಿ ರಡ್ಡು ಹೊಸ ಉತ್ಪತ್ತಿಗಳನ್ನು ಬಿಡುಗಡೆ ಮಲ್ಪೇರು ಕಾಂಡೆ 1 ಗಂಟೆಗೆ ಮೆರವಣಿಗೆ ಶುರುವಾದ 1 ಬಾವುಟೆಯ ರೌಂಡ್ 10 ಕಾರ್ಯಕ್ರಮ ಉದೀಪನ ಮಲ್ಪ ಅಂದು ರಾಜೇಂದ್ರ ಕುಮಾರ್ ಪಂಡ್ಯರ್ ಒತ್ತುಗುರು ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಶಶಿಕುಮಾರ್ ರೈ ಬಾಲ್ಯುಟ್ಟು ದೇವಿಪ್ರಸಾದ್ ಶೆಟ್ಟಿ ಭಾಸ್ಕರ ಎಸ್ ಕೋಟ್ಯಾನ್ ರವಿರಾಜ್ ಹೆಗ್ಡೆ ರವೀಂದ್ರ ಕಂಬಳಿ ಗೋಪಾಲಕೃಷ್ಣ ಭಟ್ ರಮೇಶ್ ವಿಆರ್ ರಘು ಮೋಹನಪ್ಪ ಶೆಟ್ಟಿ ಜಯರಾಜ್ ವಿ ರೈ ಸುದ್ದಿ ಕೊಟ್ಟುಡಿತ್ತೇರು. 72ನೇ ವರ್ಷದ ಸಪ್ತಾಹದ 3ನೇ ದಿವಸದ ಕಾರ್ಯಕ್ರಮವು ನಾಳೆ ನಮ್ಮಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನಡೀತಾ ಇದೆ. ನಾನು ಕಂಡಂತೆ ಸುಮಾರು 30-35 ವರ್ಷಗಳಿಂದ ಮಂಗಳೂರಿನಲ್ಲಿ ನಡೆಯುವ ಸಹಕಾರಿ ಸಪ್ತಾಹವು ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲಿ ಅತಿ ಅರ್ಥಪೂರ್ಣವಾಗಿ ಅತಿ ಜನರನ್ನು ಸೇರಿಸಿಕೊಂಡು ಜನರಿಗೆ ತಲುಪುವ ರೀತಿಯಲ್ಲಿ ನಾವು ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾಳೆ ಅದರ ಮೊದಲು ನಾವು ಒಂದು ಸಹಕಾರಿಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 45 ಸಹಕಾರಿಗಳ ಬಗ್ಗೆ ಟ್ಯಾಬ್ಲೋ ಹಾಗೂ ವಿವಿಧ ಕರ್ನಾಟಕದ ವಿವಿಧ ಜಾನಪದ ಡೊಳ್ಳು ಕುಣಿತ ಇರ್ಬೋದು, ಮಹಿಳೆಯರ ಡೊಳ್ಳು ಕುಣಿತ ಇರ್ಬೋದು, ಹೀಗೆ ಹಲವು ರೀತಿಯ ಜಾನಪದ ನೃತ್ಯಗಳ ತಂಡಗಳ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ. ಇದು ಮಾತ್ರ ಅಲ್ಲ, ನಾವು ರಾಜ್ಯದಲ್ಲಿ ಜನರಿಗೆ ಸಹಕಾರ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರೆ, ನಾವು ಕಳೆದ ವರ್ಷದಿಂದ ಸಹಕಾರಿಗಳಿಗೆ ಕೊಡ್ತಾ ಇಲ್ಲ, ಸಹಕಾರಿ ಸಂಸ್ಥೆಗಳಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕಳೆದ ವರ್ಷದಿಂದ ನೀಡ್ತಾ ಬಂದಿದ್ದೇವೆ. 2 ಸಹಕಾರಿ ಸಂಘಗಳಿಗೆ, ಒಂದು ನಮ್ಮ ಕ್ರೆಡಿಟ್ ಸೊಸೈಟಿಯವರಿಗೆ, ಉಭಯ ಜಿಲ್ಲೆಯ ಕ್ರೆಡಿಟ್ ಸೊಸೈಟಿಯವರಿಗೆ ಒಂದು, ಹೀಗೆ 3 ಮಾಣಿಕ್ಯ ಪ್ರಶಸ್ತಿಯನ್ನು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ, ಈ ವರ್ಷ ಕೂಡ ನೀಡ್ತಾ ಇದ್ದೇವೆ. ಕುಡ್ಲದ ಉರ್ವಾ ಚಿಲಿಂಬಿ ಅರಸು ಎಂಟರ್ಪ್ರೈಸಸ್ ದ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ ಒಂಜೇತ 14ನೇ ಅದೃಷ್ಟ ಚೀಟದಿಪ್ಪುನ ಕಾರ್ಯಕ್ರಮ ಅರಸು ಎಂಟರ್ಪ್ರೈಸಸ್ ಸಂಸ್ಥೆಡ್ ಶುಕ್ರವಾರ ನಡೆತಂಡು 50,000 ರೂಪಾಯಿ ಬೆಲೆದ ಬಂಗಾರ ಸುರುತ್ತ ಬಂಪರಿ ನಮ್ಮ ಪುಣ್ಯ ಧನ್ಯ ಮಕ್ಳಿಗೆ ಬೈತಂಡು. ಕುಡ್ಲ ಉರ್ವಾ ಚಿಲಿಂಬಿ ಅರಸು ಎಂಟರ್ಪ್ರೈಸಸ್ ದ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ ಒಂಜೇತ 14ನೇ ಅದೃಷ್ಟ ಚೀಟದಿಪ್ಪುನ ಕಾರ್ಯಕ್ರಮ ಅರಸು ಎಂಟರ್ಪ್ರೈಸಸ್ ಸಂಸ್ಥೆಡ್ ಶುಕ್ರವಾರ ನಡೆತಂಡು ಪ್ರತಿಯೊಂದು ತಿಂಗಳು 14ನೇ ತಾರೀಕಿಗೆ ಈ ಮೆಗಾ ಲಕ್ಕಿ ಸ್ಕೀಮ್ದ ಅದೃಷ್ಟ ಚೀಟದೆ ತೊಂದಿತ್ತದ ಮಾರ್ಗದರ್ಶಕರ ಕಿಶೋರ್ ಕುಮಾರ್ ಪಡೇಲ್ 14ನೇ ಇಂಗೊಲ್ದ ಅದೃಷ್ಟ ಚೀಟದೆತ್ತರ ಸುರುತ್ತ ಬಂಪರಿ ನಮ್ಮ 50,000 ರೂಪಾಯಿ ಬೆಲೆದ ಬಂಗಾರ 427 ನಂಬರದ ಪ್ರಣ್ಯ ಧನ್ಯ ಮಕ್ಳಿಗೆ ಅದೃಷ್ಟ ಒಲಿದಂಡ. 2ನೇ ಬಂಪರಿ ನಾಮ 2 ಸರತ್ತ 8ನೇ ನಂಬರದ ಚಂದ್ರಶೇಖರ ಫ್ಲವರ್ ಸ್ಟಾಲ್ ಕುಳಾಯಿದರೆಗೆ ಪೋತುಂಡು. 6 ಅರೆನ ಅಜಪುದಂಚ ಐಫೋನ್ ಟಿವಿ AC ಅತ್ತಂಡ ಫ್ರಿಡ್ಜ್ ದಿಪ್ಪೊಲಿ. ಅರಸು ಎಂಟರ್ಪ್ರೈಸಸ್ ಪಾರದರ್ಶಕತೆಗೆ ಒತ್ತು ಕೊಡ್ದು ಡ್ರಾ ನಡಪಾದ ಗಿರಾಕಿಲಿನ ಮೆಚ್ಚುಗೆಗೆ ಸಂದದಂಡ. ಅದೃಷ್ಟ ಚೀಟಿದೆಪ್ಪನ ಪೊರ್ತುಡು ಅರಸು ಎಂಟರ್ಪ್ರೈಸಸ್ ಉರುವ ಚಿಲಿಮಿದ ಯಜಮಾನಿರ ಮನೋಜ್ ಅರಸು ಬೊಕ್ಕ ರಾಮಚಂದ್ರ ಸಾಲಿಯನ್ ಕೊಟ್ಟಾರ ಬೊಕ್ಕ ಪಾಕ ಗಿರಾಕಿಲಿ ಇತ್ತೆರ. ಬಾಂಗ್ಲಾದೇಶದ ಢಾಕಾದ ನವೆಂಬರ್ 17 ಮಟ್ಟ ನಡಪರೆ ಉಪ್ಪುನ 16 ರಾಷ್ಟ್ರಗಳ ಪೊಂಜೋಲೆನ ವಿಶ್ವಕಪ್ ಕಬಡ್ಡಿ ಪಂತುಡು ಆಳ್ವಾಸ್ ಕಾಲೇಜಿದ ವಿದ್ಯಾರ್ಥಿನಿ ಧನಲಕ್ಷ್ಮಿ ಪೂಜಾರಿ ಭಾರತ ಕೂಟದ ಪ್ರತಿನಿಧಿ ಆದುಪ್ಪೇರ. ಧನಲಕ್ಷ್ಮಿ ಸುರತ್ಕಲ್ ಇಡ್ಯಾದ ನಾರಾಯಣ ಪೂಜಾರಿ ಬಕ ಶಶಿಕಲಾ ಮುಕ್ಲನ ಮಗಲಾದುಳ್ಳಲು.
ಬಾಂಗ್ಲಾದೇಶದ ಢಾಕಾಡ್ ನವೆಂಬರ್ 17 ಹಿಡಿದಿರೋ ಮುಟ ನಡಪರೆಪ್ಪುನ ಪದ್ರಾಡ ರಾಷ್ಟ್ರಲಿನ ಪೊಂಜೋಲಿನ ವಿಶ್ವಕಪ್ ಕಬಡ್ಡಿ ಪಂತಡು ಆಳ್ವಾಸ್ ಕಾಲೇಜಿದ ವಿದ್ಯಾರ್ಥಿನಿ ಧನಲಕ್ಷ್ಮಿ ಪೂಜಾರಿ ಭಾರತದ ಕೂಟದ ಪ್ರತಿನಿಧಿ ಆದುಪ್ಪೇರ. ಧನಲಕ್ಷ್ಮಿ ಸುರತ್ಕಲ್ ಇಂಡಿಯಾದ ನಾರಾಯಣ ಪೂಜಾರಿ ಬೊಕ ಶಶಿಕಲಾ ಮೊಕ್ಲೆನ ಮಗಲಾದುಲ್ಲೆರ. ತೆನ್ಕೈ ಭಾರತಡು ಅಜತಿನ ಒಡ್ತಿ ಗೊಬ್ಬುದಾರ ಧನಲಕ್ಷ್ಮಿ ಆದಿತ್ತದ ತುಳುನಾಡು ಬೊಕ ರಾಜ್ಯನೇ ಪೆರ್ಮೆ ಪಟ್ಟೊನ್ನಂಚ ಆತಂಡ. ಬರವು ಸಂಸ್ಕೃತಿ ಗೊಬ್ಬುದ ವಲಯಗೆ ಹೆಚ್ಚಿಗೆ ಮಹತ್ವ ಕೊರ್ಪುನ ಡಾಕ್ಟರ್ ಎಂ ಮೋಹನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವೇತೋ ಜೋಕ್ಲಿನ ಪ್ರತಿಭೆಗೆ ಉಮೇದು ಕೊರೊಂದುಲ್ಲೆರ. ಅಂಚನ ವಿದ್ಯಾರ್ಥಿಲೇಡು ಒಡ್ತಿ ಧನಲಕ್ಷ್ಮಿ ಪೂಜಾರಿ ಆದುಲ್ಲೆರ. ಧನಲಕ್ಷ್ಮಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಡು ಪದವಿ ಪೂರ್ವ ಪದವಿ ಬೊಕ ಸ್ನಾತಕೋತ್ತರ ಪದವಿ ಮುಗಿತದಿತ್ತದ ಇತ್ತ ಡಿಪ್ಲೊಮಾ ಕೋರ್ಸ್ ಮಲ್ತೊಂದುಲ್ಲೆರ. ಈ ಬರವುನು 6 ಕ್ರೀಡಾ ದತ್ತು ಶಿಕ್ಷಣ ಯೋಜನೆಡು ಧರ್ಮಗೂ ಪಡೆಯೊಂದುಲ್ಲೆರ. ಧನಲಕ್ಷ್ಮಿ ಜೂನಿಯರ್ ನ್ಯಾಷನಲ್ ಸೀನಿಯರ್ ನ್ಯಾಷನಲ್ ಬೊಕ ಫೆಡರೇಷನ್ ಕಪ್ಪಡು ಒಟ್ಟು 12 ಸರ್ತಿ ಕರ್ನಾಟಕ ಕೂಟದ ಪ್ರತಿನಿಧಿ ಆದಿತ್ಯರ. ಇತೊರ್ತಿಗೆ ಸೀನಿಯರ್ ಬೊಕ ಜೂನಿಯರ್ ವಿಭಾಗಡು 4 ಸರ್ತಿ ರಾಷ್ಟ್ರೀಯ ತರಬೇತಿ ಶಿಬಿರಡು ಪಾಲ್ಗೊಂಡೆರ. 6 ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೊಬ್ಬಡು ಕುಡ್ಲಾ ವಿಶ್ವವಿದ್ಯಾನಿಲಯದ ಪ್ರತಿನಿಧಿ ಆದಿತ್ಯರ. ಫಿಟ್ನೆಸ್ ದೃಢ ಸಂಕಲ್ಪ ಗುಬ್ಬಡು ನಿಘಂಟ್ ಕಾತೊಂದಿನ ಧನಲಕ್ಷ್ಮಿ ಸಾಧನೆ ಮಲ್ದೆರ. ಆಳ್ವಾಸ್ ಪೊಂಜೋಲೆನ ಕೂಟದ ಕೋಚ್ ಹಂಸಾವತಿಯರ್ನ ಗರಡಿಡ್ ಕರೆನ 10 ವರ್ಷಲೆಡ್ದು ಧನಲಕ್ಷ್ಮಿ ತರಬೇತಿ ಪಡೆಯೊಂದುಲ್ಲೆರ. ಭಾರತ ಕಬಡ್ಡಿ ಕೂಟದ ನಾಯಕಿಯಾದ ಮಿನ್ಕಿನ ತುಳುನಾಡ ಬಿಡಿಸಿದ ಮಮತಾ ಪೂಜಾರಿ 2 ಸರತ ಪದ್ರಾಡೇಟ್ ಬಂಗಾರದ ಪದಕ ಗೆಂದಿತ್ತೆರ. ಇತ್ತೆ ಬೊಕ್ಕೊಂಜಿ ತುಳುನಾಡದ ಕೊಡಿ ಕಬಡ್ಡಿ ವಲಯಡು ಮೆನ್ಕೊಂದುಪ್ಪುನ ಪೆರ್ಮೆದ ಇಚಾರಾದುಂಡು. ಕುಡ್ಲಡ ಐತಾರ ನಡಪುನ ಸಹಕಾರಿ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮಟು ನಂದಿನಿ ಉತ್ಪತ್ತಿಲೆನ ಸೀಡ್ಸ್ ಡಿಲೈಟ್ ಬೊಕ ಗೋವಾ ಚಿಲ್ಲಿ ಲಸ್ಸಿನ 2 ಜಿಲ್ಲೆಗೆ ಉಡುಗಡೆ ಮಲ್ಪುನೊಂದು ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿದಕ್ನ ಒಕ್ಕೂಟದ ಗುರುಕಾರ್ಯರ ರವಿರಾಜ ಹೆಗ್ಡೆ ಪಂತೆರ. ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿದಕ್ನ ಒಕ್ಕೂಟದ ಗುರುಕಾರ್ಯರ ರವಿರಾಜ್ ಹೆಗ್ಡೆ ಸುದ್ದಿಗೋಷ್ಠಿಡು ಮಾಹಿತಿ ಕೊಡ್ದು ಕುಡ್ಲದ ಕರಾವಳಿ ಉತ್ಸವ ಮೈದಾನ ನಡಪನ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಆಚರಣೆ ಪಡ್ತಡು ಒಕ್ಕೂಟ ನಂದಿನಿ ಉತ್ಪತ್ತಿಲಿನ ಶ್ರೇಣಿಗೆ ಸೀಡ್ಸ್ ಡಿಲೈಟ್ ಬೊಕ ಗೋವಾ ಚಿಲ್ಲಿ ಲಸ್ಸಿ ಪನ್ಪುನ 2 ಉತ್ಪತ್ತಿಲೇನು ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲೆದ ಮಾರ್ಕೆಟ್ಗೆ ಬಿಡುಗಡೆ ಮಲ್ಪುನೊಂದು ಪಂಡೆರ. ನಂದಿನಿ ಹೊಸ ಉತ್ಪತ್ತಿಲೇನು ಗಿರಾಕಿಲೆಗೂ ಪಲಬ್ ಮಲ್ಪುನ ಉದ್ದೇಶಡು ದಕ್ಷಿಣ ಕನ್ನಡ ಪೇರು ಒಕ್ಕೂಟ ನವೆಂಬರ್ 17ಕ್ಕೆ 2 ಜಿಲ್ಲೆದ ಮಾತಾ ನಂದಿನಿ ಪಾರ್ಲರ್ ಫ್ರಾಂಚೈಸಿ ಬೊಕ ಡೀಲರ್ ಕೇಂದ್ರಲೇಡು ಸುರುಕು ಬತ್ತಿನ ಗಿರಾಕಿಲೆಗೆ ದಾಸ್ತಾನು ಮುಗಿಯನಡೆ ಮುಟ್ಟ ಧರ್ಮಗು ನಂದಿನಿ ಸೀಡ್ಸ್ ಡಿಲೈಟ್ ಬೊಕ ಗೋವಾ ಚಿಲ್ಲಿ ಲಸ್ಸಿ ಕೊರ್ಕೊಂಡು ಒಕ್ಕೂಟದ ಆರೋಗ್ಯವಾಯಿನ ನಂದಿನಿ ಸೀಡ್ಸ್ ಡಿಲೈಟ್ ಉತ್ಪತ್ತಿನ ಬಾರಿ ಎಡ್ಡೆ ಗುಣಮಟ್ಟದ ಬಚ್ಚಂಗಾಯಿ ಬಿತ್ತು, ಕೆಂಬುಡದ ಬಿತ್ತು, ಅಗಸೆ ಬಿತ್ತು, ಬಾದಾಮಿ, ಸಕ್ಕರೆ, ನಂದಿನಿ ಪೇರು, ನೆಯ್ ಕಲಸದು ಇತ್ಯದ ತಾಂತ್ರಿಕತೆಟ್ಟು ತಯಾರು ಮಲ್ತದಿತ್ತದು. ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಬೊಕ ಆರೋಗ್ಯ ಬೋಡಾಯಿನ ಮಾತಾ ಅಂಶಲ ಸೇರ್ದುಂಡು ಮುಂದೆಟ್ಟು ನರಂಬು ಗಟ್ಟಿಯಾಯರೆ ಎಡ್ಡೆ ಜೀರ್ಣಕ್ರಿಯೆಗೆ ಬೊಕ ಜೀವ ನಿರೋಧಕ ಶಕ್ತಿಲ ಉಂಡೊಂದು ರವಿರಾಜ್ ಹೆಗ್ಡೆ ಪಂಡ್ಯರ. ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರ ವಿವೇಕ್ ಡಿ, ನಿರ್ದೇಶಕರ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಮಮತಾ ಶೆಟ್ಟಿ ಸುದ್ದಿ ಕೊಟ್ಟೊಡಿಕ್ತಾರ. ನಮ್ಮ 16ನೇ ತಾರೀಕು ಮಂಗಳೂರಿನಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಒಂದು ಸಹಕಾರಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಮಂಗಳೂರು ನಮ್ಮ ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ವರ್ಷ 2 ಸಿಹಿ ಉತ್ಪನ್ನಗಳು, ಒಂದು ಅಂದರೆ ಒಂದು ನಂದಿನಿ ಸೀಡ್ಸ್ ಡಿಲೈಟ್ ಅಂತ, ಮತ್ತೊಂದು ಪೇಯದ ರೂಪದಲ್ಲಿ ನಂದಿನಿ ಸೀಬೆ ಖಾರ ಲಸ್ಸಿ ಅಂದರೆ ನಂದಿನಿ ಗೋವಾ ಚಿಲ್ಲಿ ಲಸ್ಸಿ ಅಂತ ಹೇಳುವಂಥ 2 ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಏನಂದರೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ 29 ನಂದಿನಿಯ ಉತ್ಪನ್ನಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಇದೆರಡನ್ನು ಸೇರಿಸಿದರೆ 31 ಉತ್ಪನ್ನಗಳನ್ನು, ನಂದಿನಿಯ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ ಹಾಗೆ ಒಂದು ಆಗುತ್ತೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ನಮ್ಮ ಕರ್ನಾಟಕ ಮಹಾಮಂಡಳಿಯ ವತಿಯಿಂದ KMF ವತಿಯಿಂದ 127 ಮತ್ತು ಒಕ್ಕೂಟ, ನಮ್ಮ ಒಕ್ಕೂಟದ 31 ಸೇರಿದರೆ ಸುಮಾರು 158 ವಿವಿಧ ಬಗೆ, ಅಂದರೆ ವೇರಿಯಂಟ್ಸ್ ಹೇಳುವುದಾದ್ರೆ 228 ವೇರಿಯಂಟ್ಸ್ಗಳನ್ನು ಇವತ್ತು ಮಾರುಕಟ್ಟೆಯಲ್ಲಿ ನಂದಿನಿಯ ವಿವಿಧ ಉತ್ಪನ್ನಗಳನ್ನು ಇವತ್ತು ಗ್ರಾಹಕರಿಗೆ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ.
ಒಡಿಪು ಸಿಡ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ ಸಹಕಾರಿ ಕ್ಷೇತ್ರ ಈತ ಮಿತ್ತ ಮಟ್ಟುಗೇರಿಯರ ಸಹಕಾರಿಲು ಬೇತೆ ಸಹಕಾರಿ ಸಂಸ್ಥೆಲೆ ಕೊರ್ಪುನ ಸಹಕಾರನೇ ಕಾರಣ ಅಂದು ಮೂಲ್ಕಿ ವೇದೋದ್ದೇಶ ಸಹಕಾರ ಸಂಘದ ಗುರುಕಾರ್ಯರ ಗೋಪಿನಾಥ ಪಡಂಗ ಪಂತ್ಯರ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡದ ಸಹಕಾರಿ ಸಪ್ತೊಡು ಬಾವುಟೆಯರಾದ ಪಾತಿರಿಯರು ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ನಿಲೆಟ್ ಸಹಕಾರಿ ಸಪ್ತಾಹ ನಡೆತುಂಡು ಮುಲ್ಕಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಕ್ಷೀರಸಾಗರದ ಗುರುಕಾರ್ಯರ ಗೋಪಿನಾಥ ಪಡಂಗ ಸಹಕಾರಿ ಸಪ್ತದ ಬಾವುಟೆಯರಾಯರು ಲೇಸ್ಡ್ ಗೋಪಿನಾಥ ಪಡಂಗ ಪಾತಿಡ್ದು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡ್ ಸಹಕಾರಿ ಕ್ಷೇತ್ರ ಈತಮಿತ್ತು ಏರಿಯರ ಸಹಕಾರಿಲು ಬೇತೆ ಸಹಕಾರಿ ಸಂಸ್ಥೆಲೆ ಕೊರೊಂದುಪನ ಸಹಕಾರನೇ ಕಾರಣ ಅಂದು ಪಂಡ್ಯರ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ ಬೆರ್ನಾಡ್ ಗುರುಕಾರ್ಮೆ ವಹಿಸಿದ ಪಾತಿಡ್ದು ಸುಮಾರು 80 ವರ್ಷಲ ಇತಿಹಾಸ ಉಪ್ಪುನ ಮೂಲ್ಕಿ ಕ್ಷೀರಸಾಗರದ ಗುರುಕಾರ್ಯರು ಗೋಪಿನಾಥ ಪಡಂಗ ದುಂಬಾಳ್ತಿಡ್ ಈ ಸಂಸ್ಥೆ ನನ್ನಲಾತು ಬುಲೆವಡ್ ಸಹಕಾರಿಲು ಮಾತೇರಿನ ಒಟ್ಟುಗುಲ್ಲ ಅಂದು ಪಂಡ್ಯರ ಹಿರಿಯ ಸಹಕಾರಿ PCA ಬ್ಯಾಂಕ್ದ ದುಂಬುದ ಗುರುಕಾರ್ಯರ ಮಾಧವ ತಿಂಗಳಯ ಹಳೆಯಂಗಡಿ ಪೇರು ಉತ್ಪತ್ತಿ ದಕ್ಕಲ ಮಹಿಳಾ ಸಹಕಾರ ಸಂಘದ ತಾಪಕ ಗುರುಕಾರ್ದೆ ಶರ್ಲಿ ಬಂಗ್ಯರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಾರು ಪ್ರಿಯದರ್ಶಿನಿ ಸಹಕಾರಿ ಸಂಘದ ನಿರ್ದೇಶಕರು ಜೆ ಕೃಷ್ಣ ಕೋಟ್ಯಾನ್ ಮುಕ್ಲಿಗಲೀಸ್ ಡುವರಿಯದಿ ಮಲ್ತೆರು ಹಿರಿಯ ನಿರ್ದೇಶಕರು ಉಮಾನಾಥ ಜೆ ಶೆಟ್ಟಿಗಾರ್ ಹಳೆಯಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಅಬ್ದುಲ್ ಅಜೀಜ್ ಅಬ್ದುಲ್ ಖಾದರ್ ಶಶಿಕಲಾ ಕರಿತೋಟ PCA ಬ್ಯಾಂಕ್ ನಿರ್ದೇಶಕರು ಧರ್ಮಾನಂದ ಶೆಟ್ಟಿಗಾರ್ ಕಾರ್ಯಕ್ರಮ ಇಟ್ಟರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಇವರನ್ನು ಗೌರವಿಸಲು ಸಂತೋಷ ಪಡುತ್ತೇವೆ. ಪ್ರಸ್ತುತ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೈನುಗಾರಿಕೆ ಆಧುನೀಕರಣಗೊಳಿಸಲು ಸರ್ಕಾರ ನಡೆಸಿರುವ ಅನೇಕ ರಾಷ್ಟ್ರ ಮಟ್ಟದ ತರಬೇತಿಯಲ್ಲಿ ಭಾಗವಹಿಸಿದ್ದ ಕೀರ್ತಿ ಇವರದ್ದು. ನಮ್ಮ ಗ್ರಾಹಕರು ಆಗಿರುವ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಸಂತೋಷ ಪಡುತ್ತೇವೆ. ಹಳೆಂಗಡಿಯಲ್ಲಿ ಒಂದು ಕಾಲದಲ್ಲಿ ಬಿಲ್ಲವ ನಾಯಕರಂದ್ರೆ ನಾರಾಯಣ ದಿನಗಳಲ್ಲಿ ನಮ್ಮ ಜಯಕೃಷ್ಣ ಕೋಟೆಯನ್ನು ಕೂಡ ಅದೇ ಸ್ಥಾನವನ್ನು ಪಡ್ಕೊಂಡು ನಮ್ಮ ಹಳೆಂಗಡಿ ವ್ಯವಸಾಯದಲ್ಲಿ ಈ ಒಂದು ನಾರಾಯಣ ಸರಳ ಆದರ್ಶಗಳನ್ನು ಪಾಲಿಸಿಕೊಂಡು ಆ ಒಂದು ನಾಯಕತ್ವವನ್ನು ಪಡೆದಿಂದ ದೇವರಲ್ಲಿ ಹಾರಿಸುತ್ತೇವೆ. ಈ ಬ್ಯಾಂಕ್ ಅನ್ನು ನನ್ನ ನಂತರ ಈ ವಸಂತ ಬೆರ್ನಾಡ್ನವರು ವಹಿಸಿ ಈ ಬ್ಯಾಂಕ್ ಅನ್ನು ನಡೆಸಿಕೊಂಡು ಹೋಗಬೇಕೆಂಬ ಒಂದು ಕನಸು ಅವರಲ್ಲಿ ಇತ್ತು. ಅದು ಈಡೇರಲಿಲ್ಲ. ಕಡೆಗೆ ಅವು ಬೇರೆಯವರ ವಶವಾಯಿತು. ಅದು ಆದರೂ ಚಿಂತಿಲ್ಲ. ಆ ನಂತರ ನನ್ನ ಸಹಪಾಠಿಗಳನ್ನು ಎಲ್ಲ ಒಟ್ಟು ಮಾಡಿ ನಿರ್ದೇಶಕರನ್ನಾಗಿ ಮಾಡಿ ಈ ಹಳೆಂಗಡಿಯಲ್ಲಿ ಪ್ರಿಯದರ್ಶಿನಿ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದು ಅತ್ಯಲ್ಪ ವರ್ಷದಲ್ಲಿ 5 ವರ್ಷ ನಾನು ಕಳೆದಿದೆ. 5 ವರ್ಷದಲ್ಲಿ ಒಂದು ಪ್ರಧಾನ ಕಚೇರಿ ಹಳೆಯಲ್ಲಿದ್ದು ಈಗ ಪಡುಬಿದ್ರೆಯಲ್ಲಿ ಮತ್ತು ಮೂಡುಬಿದ್ರೆಯಲ್ಲಿ 3 ಬ್ಯಾಂಕ್ ಉದ್ಘಾಟನೆಗೊಂಡಿದೆ. ಪುತ್ತೂರುಡು ನವೆಂಬರ್ 14 ವಾಜಪೇಯಿಯರ್ನ ಜನ್ಮ ಶತಾಬ್ದಿ ಆಚರಣೆ ಲೆಕ್ಕೊಡು ಜಿಲ್ಲಾ ಮಟ್ಟದ ಅಟಲ್ ವಿರಾಸತ್ ನಡೆಪರೆ ಉಂಡು. ಈ ವಿಚಾರ ತಿರಿನ ವಾಜಪೇಯಿಯರ್ನ ಕಾರು ಡ್ರೈವರ್ ಕುಶಾಲಪ್ಪ ಗೌಡ ಪುತ್ತೂರಿಗೆ ಬತ್ತದಿತ್ತದು ಅರೆಗೆ BJP ಸಂವಹನದ ಮರ್ಯಾದೆ ಮಲ್ದಂಡ. ದುಂಬುದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯರ್ನ ಜನ್ಮ ಶತಾಬ್ದಿ ಆಚರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಜ್ಜಾತಂಡ. ವಾಜಪೇಯಿಯರ್ನ ಒಟ್ಟಿಗೂ ಗುರ್ತ ಮಲ್ತೊನ್ನಕ್ಲಿಗೆ ತಮ್ಮನ ಮಲ್ಪನ ಕಾರ್ಯಲ ಮಾತಾ ಕಡೆಟ್ ನಡ್ತೊಂದುಂಡು. ವಾಜಪೇಯಿ ಪ್ರಧಾನಿ ಆಪನೆಡ್ ತುಂಬೆ ಇಡೀ ದೇಶ ಸುತ್ತದು BJPನ ಸಂಘಟನೆ ಮಲ್ತದಿತ್ತೆರ. ಸಂಸತ್ತಡು ಎದುರು ಪಕ್ಷದ ನಾಯಕರಾದ ದೇಶದ ಜನಕ್ಲೆನ ಪರವಾದ ಸ್ವರ ಲಕ್ಕಾದಿತ್ತೆರ. ಎದುರು ಪಕ್ಷದ ನಾಯಕರಾದುಪ್ಪನಗ ಆರೆ ಬೆಂಗಳೂರು ಬೊಕ ಬೇತೆ ಜಾಗಿಲೆಗೆ ಬತ್ತಿನ ಪುರ್ತುಡು ಅರೆನ ಕಾರ್ ಡ್ರೈವರ್ ಆದಿತ್ತಿನಾರು ಕೊಡಗು ಜಿಲ್ಲೆ ಮದನಾಡ್ದ ಬಲ್ಯಾಣ ಕುಶಾಲಪ್ಪ ಗೌಡಿರ. ಸುಮಾರು 15 ವರ್ಷ ವಾಜಪೇಯಿಯರ್ನ ಕಾರದ ಸಾರಥಿ ಅದು ಬೆಂತೆರ. ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರುಡು ನವೆಂಬರ್ 14 ವಾಜಪೇಯಿಯರನ ಜನ್ಮ ಶತಾಬ್ದಿ ಆಚರಣೆದ ಲೆಕ್ಕೊಡು ಜಿಲ್ಲಾ ಮಟ್ಟದ ಅಟಲ್ ವಿರಾಸತ್ ಕಾರ್ಯಕ್ರಮ ದಿವಂದ್ಯರ. ಈ ವಿಚಾರ ತೆರೆದ ಕುಶಾಲಪ್ಪ ಗೌಡ ಬೊಕ ಅರೆನ ಬುಡಿದಿ ಪುತ್ತೂರಿಗೂ ಬತ್ತಿದಿತ್ತೆರ. ಇಂಚ ಬತ್ತಿನಾಕ್ಲಿಗೆ BJP ಪಕ್ಷದ ನಿಲೆಟ್ ಸಮ್ಮನದ ಮರ್ಯಾದೆ ಸಂದೈತ ಮಲ್ತೆರ. ಅಟಲ್ ಬಿಹಾರಿ ವಾಜಪೇಯಿ 1989 ಬೆಂಗಳೂರಿಗೆ ಬತ್ತಿನ ಪಗ ಊರುದ ನಾಯಕಿಯವರು ಎಡ್ದು ಕುಶಾಲಪ್ಪ ಗೌಡರಿಗೆ ವಾಜಪೇಯಿಯರ್ನ ಪೊಲಬಾದಿತ್ತಂಡು. ಬೆಂಗಳೂರುಡು ಕಾರ್ ಡ್ರೈವರ್ ಆದ ಬೆನೊಂದಿತ್ತಿನ ಕುಶಾಲಪ್ಪ ವಾಜಪೇಯಿ ಪುಟ್ಟಪರ್ತಿಗೆ ಪೋಪನ ಸಂದರ್ಭಡು ಅರೆನ ಕಾರದ ಡ್ರೈವರ್ ಆದ ಸುರುತ ಸರ್ತಿ ಕೆಲಸ ಮಲ್ತದಿತ್ತೆರ.
ಪುಟ್ಟಪರ್ತಿ, ನಂದಿಬೆಟ್ಟ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಇಂಚಿತ ಕಡೆಟ್ ವಾಜಪೇಯಿ ಭಾಷಣ ಮಲ್ಪರೆ ಪೋಯಿನವಲು ಮಾತ ಕುಶಾಲಪ್ಪ ವಾಜಪೇಯಿಯರಿಗೆ ಸಾರಥಿಯಾದಿತ್ಯರ. ವಾಜಪೇಯಿ ಕುಶಾಲಪ್ಪರ್ನ ಒಟ್ಟಿಗೂ ಪಟದೆಪ್ಪಾದ ಗುಡ್ ಡ್ರೈವಿಂಗ್ ಪನ್ಪನ ಮೆಚ್ಚಿಗೆ ತೆರಿಪಾದಿತ್ಯರ. ಅಟಲ್ ಬಿಹಾರಿ ವಾಜಪೇಯಿಯರನ್ನು ನೆಂಪು ಮಲ್ತೊನ್ನ ಕಾರ್ಯಕ್ರಮ ನಡಪು ನಡೆದವರ ಕುಶಾಲಪ್ಪರು ಸೀದಾ ಪುತ್ತೂರುಗೂ ಬತ್ತದ ವಾಜಪೇಯಿಯರ್ನ ಒಟ್ಟುಗಿತ್ತಿನ ಅನುಭವಲಿನ ಪಟ್ಟೊಂಡೆರ. ನಾನು ಮದೆನಾಡು, ನಮ್ಮ ಊರು. ಏನಾಗಿದ್ದೀರಿ ನೀವು? ನಾವು ಫಸ್ಟು ಡ್ರೈವರ್ ಆಗಿದ್ದೆ. ಯಾರ್ದು? ನಾನು ಹೀಗೆ ಬ್ಯಾಂಗ್ಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ ಎಲ್ಲ ಆಗಿದ್ದೆ. ವುಡ್ಲ್ಯಾಂಡ್ಸ್ ಹೋಟೆಲ್. BP ಶಿವಪ್ಪನವರಿದ್ದಾರೆ ಸಕಲೇಶ್ಪುರ, ಅವ್ರನ್ನ ಪರಿಚಯ. ಅವರ ಮುಖಾಂತರ ನನಗೆ ವಾಜಪೇಯಿಯವರ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ನಾನು ಬ್ಯಾಂಗ್ಳೂರಿನಿಂದ ಪುಟ್ಟಪರ್ತಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ. ಅದೇ ನಂದಿಬೆಟ್ಟ ಮತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಆಗ ಒಂದು ಸಣ್ಣ ಮೀಟಿಂಗ್ ಎಲ್ಲ ಹೋಗಿ ಬಂದು ಒಂದು 2 ದಿವಸ ಕಳೆದು VIP ರೂಮಲ್ಲಿ ಬೆಂಗಳೂರಲ್ಲಿ ಈ ಒಂದು ಫೋಟೋ ತೆಗೆದಿದ್ದೀವಿ. ಗುಡ್ ಡ್ರೈವಿಂಗ್ ಆ್ಯಂಡ್ ಥ್ಯಾಂಕ್ಸ್. ಇದು 86ರಲ್ಲಿ, 86, 85, 86. ಎಷ್ಟು ಸಮಯ ಇದ್ರಿ ನೀವು? ಒಂದು 2 ವರ್ಷ ಇದ್ದೆ ಅವ್ರಿಗೆ. ಮತ್ತು ನನಗೆ ಕಾರಣಾಂತರ ಮನೆ ಕಡೆ ಎಲ್ಲ ತುಂಬ ಪ್ರಾಬ್ಲಮ್ ಆಗಿ ವೃಕ್ಷಮಾತೆ ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಸಾಲುಮರತ ತಿಮ್ಮಕ್ಕಗೆ ದೇಶದ ದೈಮರ ಪ್ರೇಮಿಲು ಶ್ರದ್ಧಾಂಜಲಿ ಸಂದಾದೆರ. ಕುಡ್ಲಡ್ ಹಿರಿಯ ಕಲಾವಿದರು ವೀಣಾ ಐತಾಲ್ ರಂಗೋಲಿ ಬುಡ್ಪಾದ ಶ್ರದ್ಧಾಂಜಲಿ ಅರ್ಪಣೆ ಮಲ್ದೇರ. ಅವ್ಯತೋ ಸಾರಗಟ್ಲೆ ದೈಕ್ಲೆನ್ ನಡೆದು ಮರಕ್ಲೆನ್ ಬುಲೆಪಾದ ಈ ಭೂಮಿದ ಪರಿಸರ ಉರಿಪನೇಟ್ ಮಲ್ಲ ಸೇವೆ ಸಂದಾದಿನ ವೃಕ್ಷಮಾತೆ ಡಾಕ್ಟರ್ ಸಾಲುಮರತ ತಿಮ್ಮಕ್ಕ 114ನೇ ವರ್ಷ ಪ್ರಾಯಡು ಶುಕ್ರವಾರ ಕರೆದು ಪೋತೆರ. ಆಂಡ ದೈ ಮರಕ್ಲೆನ ಪ್ರೀತಿ ಮಲ್ಪನಕ್ಲು ಅರೆನ ಮದತಿಜರ ಅರೆ ಕರೆದು ಪೋಯಿರ ಪನ್ಪನ ಸುದ್ದಿಕೆಂದು ದೇಶದ ವೃಕ್ಷ ಪ್ರೇಮಿಲು ಸಾಲುಮರತ ತಿಮ್ಮಕ್ಕನ ಅಭಿಮಾನಿಲು ಬೇಜಾರು ಮಲ್ತೊಂದೆರ. ಶ್ರದ್ಧಾಂಜಲಿ ಸಂದಾದೆರ. ಕಲಾವಿದರು ಚಿತ್ರ ಬುಡ್ಪಾದ ಶ್ರದ್ಧಾಂಜಲಿ ಸಂದಾಂಡ ಕುಡ್ಲದ ಹಿರಿಯ ಕಲಾವಿದರು ವೀಣಾ ಐತಾಳ್ ರಂಗೋಲಿಡು ಸಾಲುಮರತ ತಿಮ್ಮಕ್ಕನ ಚಿತ್ರ ಬುಡ್ಪಾದ ಶ್ರದ್ಧಾಂಜಲಿ ಅರ್ಪಣೆ ಮಲ್ದೆರ.